ಮಂಗಳೂರು ಭಾಗದಲ್ಲಿ ಸಾಂಪ್ರದಾಯಿಕ ಮರಳುಗಾರಿಕೆ ಆರಂಭಿಸುವ ವಿಚಾರದಲ್ಲಿ ಸರ್ಕಾರ ಅನಗತ್ಯವಾಗಿ ವಿಳಂಬವನ್ನು ಮಾಡ್ತಾ ಇದೆ. ಮಂಗಳೂರು ಮತ್ತು ಈ ಕರಾವಳಿ ಭಾಗದಲ್ಲಿ ಒಂದು ಸಿಆರ್ಜೆಡ್ ಮತ್ತು ಒಂದು ನಾನ್ ಸಿಆರ್ಜೆಡ್ ಈ ಎರಡು ವಿಭಾಗದ ಮರಳುಗಾರಿಕೆ ಕಳೆದ 6 ತಿಂಗಳುಗಳಲ್ಲಿ ಬೇರೆ ಬೇರೆ ಹಂತದಲ್ಲಿ ಮಳೆಯ ಇರುವಂತಹ ಸಂದರ್ಭದಲ್ಲಿ ತದನಂತರ ಆಗಬೇಕಾದಂತಹ ಸರ್ವೆಯಲ್ಲಿ ನೇತ್ರಾವತಿ ಹಾಗೂ ಫಲ್ಗುಣಿ ನದಿಯಲ್ಲಿ ಹೊಸದಾಗಿ ಗುರುತಿಸಿರುವಂತಹ ಮರಳು ದಿಬ್ಬಗಳ ವರದಿಯ ಬಗ್ಗೆ ಎನ್ಐಟಿಗೆ ಸಲ್ಲಿಸಿರುವ ತಾಂತ್ರಿಕ ವರದಿಯನ್ನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಿಆರ್ಜೆಡ್ ಕರಾವಳಿ ನಿಯಂತ್ರಣ ವಲಯ 7 ಜನರ ಸದಸ್ಯರನ್ನು ಒಳಗೊಂಡಂತಹ ಸಮಿತಿ ಪರಿಶೀಲನೆ ನಡೆಸಿ ಮರಳುಗಾರಿಕೆಗೆ ಅನುಮತಿಸುವ ಬಗ್ಗೆ ಬೆಂಗಳೂರಿನ ಕರ್ನಾಟಕ ಕರಾವಳಿ ವಲಯ ನಿರ್ವಹಣಾ ಸಮಿತಿಗೆ ಕಳಿಸಿಕೊಡಲಾಗಿದೆ. ಪರಿಸ್ಥಿತಿಯಲ್ಲಿ ಇವತ್ತು ನೀವು ಕಾಂಟ್ರಾಕ್ಟರ್ ಎಲ್ಲ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕೇಳಿದ್ರೆ ಮರಳಿಲ್ಲ. ಎಲ್ಲೋ ಒಂದು ಕಡೆಗಳಲ್ಲಿ ನಾನ್ ಸಿಆರ್ಜೆಡ್ಗಳ ಸ್ವಲ್ಪ ಮಟ್ಟಿಗೆ ಮರಳು ಸಿಕ್ಕಿದ್ರೆ ಅದು ನಮ್ಮ ನಗರ ಭಾಗದ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಸರ್ಕಾರದನ್ನೇ ಡೆವಲಪ್ಮೆಂಟ್ ವರ್ಕ್ಗಳಿಗಿರಬಹುದು ಅಥವಾ ಇನ್ನಿತರ ಖಾಸಗಿ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಮರಳು ಇಲ್ಲದೆ ಕಾಂಟ್ರಾಕ್ಟರ್ ಸಂಘದವರು ಇತ್ತೀಚೆಗೆ 3 ಬಾರಿ ನನ್ನನ್ನ ಮತ್ತು ಜಿಲ್ಲಾಧಿಕಾರಿಗಳನ್ನ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನ ಅವರ ಮನವಿಯನ್ನ ಕೊಡುವಂತಹ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದೆ, ಮರಳಿನ ಬಗ್ಗೆ ವಿಶೇಷವಾದ ನೀತಿಯನ್ನು ನಾವು ತರ್ತೇವೆ, ಜನರಿಗೆ ಒಂದು ಸಂತೋಷವನ್ನ ಕೊಡ್ತೇವೆ ಅಂತ ಹೇಳುವಂತ ಮಾತನ್ನ ಇವತ್ತು ಹೇಳಿದ ಕಾಂಗ್ರೆಸ್ ಇವತ್ತು ಸಿಆರ್ಜೆಡ್ ವ್ಯಾಪ್ತಿಯಲ್ಲಿ ಮರಳುಗಾರಿಕೆ ಆರಂಭಿಸಲು ಅನುಮತಿಯನ್ನ ಕೆಸಿಜೆಡ್ಎಂಎ ಅನುಮತಿ ಅಗತ್ಯ ಅಂತ ಹೇಳುವಂತದನ್ನ ಹೇಳಿ ಜಿಲ್ಲಾಡಳಿತ ಹಂತದಲ್ಲೇ ಕ್ರಮವನ್ನ ಪೂರೈಸುವಂತದನ್ನ ಬೆಂಗಳೂರು ಮಟ್ಟದಲ್ಲಿ ಅದನ್ನ ಕಳಿಸಿದ್ರು ಕೂಡ ಅದಕ್ಕೆ ಯಾವುದೇ ಅನುಮತಿ ಕೊಡದೆ ಯಾವುದೇ ಸಭೆಯನ್ನ ಕರೆದೆ ವಿಳಂಬ ಮಾಡಿ ಜನರಿಗೆ ಕಷ್ಟವನ್ನ ಕೊಡುವಂತಹ ಕೆಲಸ ಕಾರ್ಯಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದರಿಂದ ಎಷ್ಟು ಆರ್ಥಿಕವಾದ ಹೊಡೆತ ಅಂತ ಹೇಳಿದ್ರೆ ಕೂಲಿ ಕಾರ್ಮಿಕರಿಂದ ಹಿಡಿದು ಎಲ್ಲ ಕಟ್ಟಡದ ಸಾಮಗ್ರಿಗಳ ವ್ಯಾಪಾರಸ್ಥರ ವ್ಯವಸ್ಥೆಗಳಿಂದ ಹಿಡಿದು ಎಲ್ಲರಿಗೂ ಇವತ್ತು ಕಷ್ಟಗಳು ಅನುಭವಿಸ್ತಾ ಇರುವಂತದ್ದನ್ನ ನಾವು ಇವತ್ತು ಕಾಣ್ತಾ ಇದ್ದೇವೆ. ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಕೂಲಿ ಕಾರ್ಮಿಕರಾಗಿ ಇಲ್ಲಿ ಬರುವಂತಹ ವ್ಯಕ್ತಿಗಳು ಅವರು ಪುನರ್ ತಮ್ಮ ಜಿಲ್ಲೆಗೆ ಹೋಗ್ತಾ ಇದ್ದಾರೆ. ಅವರು ಒಮ್ಮೆ ತಮ್ಮ ಜಿಲ್ಲೆಗೆ ಅವರ ಮಾತೃ ಜಿಲ್ಲೆಗೆ ಹೋದ್ರೆ ಅವರು ಪುನರಪಿ ಇಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಅಭಿವೃದ್ಧಿ ಕಾರ್ಯಗಳಿಂದ ಹಿಡಿದು ಖಾಸಗಿ ಅಭಿವೃದ್ಧಿ ಕಾರ್ಯಗಳು ವೇಗವನ್ನ ಪಡ್ಕೊಳ್ಳುವುದಿಲ್ಲ. ಹಾಗಾಗಿ ನಾನು ಕಾರ್ಮಿಕ ಕುಟುಂಬದವರು ಅತೀವವಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈಗಾಗಲೇ 1ಕ್ಕೆ ದುಪ್ಪಟ್ಟು ಬ್ಲಾಕ್ ಮಾರ್ಕೆಟ್ನಿಂದ ಮರಳು ಪಡ್ಕೊಳ್ಳುವಂತಹ ಪರಿಸ್ಥಿತಿ, ಇಲ್ಲಿಗಲ್ ಆಗಿ ಮೈನಿಂಗ್ ಮಾಡುವಂತಹ ಪಡ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಇದನ್ನು ಸರಿಪಡಿಸುವಂತ ಯಾವುದೇ ಚಿಂತನೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಒಟ್ಟಾಗಿ ಜನಸಾಮಾನ್ಯರ ಜೀವನ ಅಸ್ತವ್ಯಸ್ತ ಮಾಡ್ತಾ ಇದೆ ಅಂತ ಹೇಳಿ ನಾನು ಇದನ್ನ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಬಹಳಷ್ಟು ಬುದ್ಧಿಜೀವಿಗಳಿದ್ರು, ಕಾಂಗ್ರೆಸ್ನವರಿದ್ರು, ನಮ್ಮ ಸರ್ಕಾರದ ಅವಧಿಯಲ್ಲಿ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು. ಇವತ್ತೆಲ್ಲ ಅವರು ಎಲ್ಲಿದ್ದಾರೆ ಅಂತ ನಾವು ಹುಡುಕಬೇಕಾಗಿದೆ. ಜನರಿಗಾಗುವಂತಹ ಕಷ್ಟದ ಬಗ್ಗೆ ಯಾವ ಸರ್ಕಾರ ಇದ್ದಾಗೂ ಕೂಡ ನಾವು ಮಾತಾಡಬೇಕಾಗ್ತದೆ. ನಾವು ರಾಜಕಾರಣಿಗಳು ಹೇಳುವಂಥದ್ದು ಒಂದು ಭಾಗ, ಆದರೆ ಜನರು ಇವತ್ತು ಕಾಂಟ್ರಾಕ್ಟ್ ಸಂಘದ ಅಧ್ಯಕ್ಷರು ನಾನು 3 ಬಾರಿ ಆಯ್ತು ಈಗ 1 ತಿಂಗಳ ಒಳಗಡೆ ಸಂಪರ್ಕ ಮಾಡಿ ನಾನು ಅವ್ರಿಗೆ ಹೇಳಿದೆ, ನೀವು ಉಸ್ತುವಾರಿ ಸಚಿವರ ಹತ್ರ ಹೋಗಬೇಕು ಅಂತ ಹೇಳಿ ಮಾಡಿದ ಮಾತನ್ನ ಹೇಳಿದ್ದೇವೆ. ಹೋಗಿದ್ದೇವೆ, ಮನವಿ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಹಾಗಾಗಿ ಅವರೆಲ್ಲರೂ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಬಂದಂತಹ ಕೂಲಿ ಕಾರ್ಮಿಕರು ತಮ್ಮ ಮರಳಿ ತಮ್ಮ ಮಾತ್ರ ಊರಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿ ಮಂಗಳೂರಿನ ಆರ್ಥಿಕ ವ್ಯವಸ್ಥೆಗಳಿಗೆ ಅಭಿವೃದ್ಧಿಗೆ ಕುಂಠಿತ ಮಾಡುವಂತಹ ಕೆಲಸ ಕಾರ್ಯಗಳು ಇದು ಕಾಂಗ್ರೆಸ್ ಬೇಜವಾಬ್ದಾರಿತನ ಮಾಡ್ತಾ ಇದೆ ಅಂತ ನಾನು ಮೊದಲೇ ಹೇಳಿದ್ದೇನೆ. ಈಗಾಗಲೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಅವರ ಗಮನಕ್ಕೆ ತರಲಾಗಿದೆ, ಮಾಧ್ಯಮದಲ್ಲಿ ಬಂದಾಗಿದೆ. ವೆನ್ಲಾಕ್ನಲ್ಲಿ 23 ಡಯಾಲಿಸಿಸ್ ಮಿಷಿನ್ ಇದೆ, 9 ಔಟ್ ಆಫ್ ಆರ್ಡರ್ ಇದೆ. ಇವತ್ತು ಹೋಗಿ ನೀವು ಅಲ್ಲಿ ಮಾಹಿತಿ ಕೇಳಿದ್ರೆ ಎಲ್ಲವೂ ಸರಿ ಇದೆ ಅಂತ ಹೇಳ್ತಾರೆ. ನಾನೊಂದು 10 ಜನ ನಿರಂತರವಾಗಿ ಡಯಾಲಿಸಿಸ್ಗೆ ಹೋಗುವಂತಹ ಪೇಷಂಟ್ಗಳನ್ನು ನಿಮಗೆ ಸಂಪರ್ಕ ಮಾಡಿಕೊಡ್ತೇನೆ. ಮಧ್ಯಾಹ್ನ 2 ಗಂಟೆಗೆ ಹೋಗಬೇಕಾದಂತಹ ಪೇಷಂಟ್ಗೆ ಸಮಯ ಕೊಟ್ಟದ್ದು ರಾತ್ರಿ 7 ಗಂಟೆಗೆ, ರಾತ್ರಿ 7 ಗಂಟೆಗೆ ಕೊಡಬೇಕಾದಂತಹ ಸಮಯ ಮಧ್ಯರಾತ್ರಿ 12 ಗಂಟೆಗೆ. ವ್ಯತ್ಯಾಸಗಳು ಕಾಣ್ತಾ ಇದೆ. ಈ ವ್ಯತ್ಯಾಸಗಳು 9 ಡಯಾಲಿಸಿಸ್ ಮಿಷನ್ ಔಟ್ ಆಫ್ ಆರ್ಡರ್ ಆಗಿದೆ. ಇತ್ತೀಚೆಗೆ ಉಸ್ತುವಾರಿ ಸಚಿವರು ಹೇಳಿದ್ರು ಹೊಸ ಡಯಾಲಿಸಿಸ್ ಮಿಷನ್ ಖರೀದಿಗೆ ಸರ್ಕಾರ ಚಿಂತನೆ ಮಾಡಿದೆ.
ಯಾವಾಗ ಖರೀದಿ ಮಾಡ್ತೀರಿ? ಜನರ ಸಂಪೂರ್ಣ ಆರೋಗ್ಯ ಹದಗೆಟ್ಟಿದ ನಂತರ ನೀವು ಖರೀದಿ ಮಾಡಿ ಕೊಡ್ತೀರೋ? ನಿಮಗೆ ಜವಾಬ್ದಾರಿ ಇದೆ. ಉಸ್ತುವಾರಿ ಸಚಿವರೇ ನೀವು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಮಂತ್ರಿಗಳು. ಹಾಗಾಗಿ ಇದನ್ನ ಡಯಾಲಿಸಿಸ್ ಮಿಷನ್ ಅನ್ನ ಕೆಟ್ಟು ಹೋಗಿರುವ ಯಂತ್ರದ ಬಗ್ಗೆ ಹೊಸ ಮಂತ್ರವನ್ನು ಕೊಡುವಂಥದ್ದು ಏನಾದ್ರೂ ಮಾಡಬೇಕಾದ್ರೆ ನೀವು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು, ಬೇರೆ ಬೇರೆ ಪಾರ್ಟಿಯ ಕೆಲಸಕ್ಕೆ ಹೋಗುವಂಥದ್ದು ಮತ್ತೆ ಮಾಡಿ. ಇವತ್ತು ನೀವು ಜನರ ಆರೋಗ್ಯದ ದೃಷ್ಟಿಯಲ್ಲಿ ವಿಶೇಷ ಗಮನ ತಕ್ಷಣ ನಾಳೆ ನಾಡಿದೊಳಗಡೆ ಯಂತ್ರವನ್ನ ಕಳಿಸಿಕೊಡುವಂತಹ ವಿಚಾರಗಳನ್ನು ಮಾಡಿ ಜನರ ಆರೋಗ್ಯದ ಒಟ್ಟಿಗೆ ನೀವು ಚೆಲ್ಲಾಟ ಆಡಬೇಡಿ ಅಂತ ಹೇಳೋದು ಕೂಡ ಇವತ್ತು ಹಿತದೃಷ್ಟಿಯನ್ನು ಕಾಪಾಡಬೇಕು ಅಂತ ಹೇಳಿ ನನ್ನ ಸರ್ಕಾರಕ್ಕೆ, ಉಸ್ತುವಾರಿ ಸಚಿವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಆಗ್ರಹಿಸ್ತಾ ಇದ್ದೇನೆ. ಇವತ್ತು ಕದ್ರಿ ಪಾರ್ಕ್ನ ಹೊರಗಡೆ ಇರುವಂತಹ ಮಳಿಗೆ 3 ಸಲ ಟೆಂಡರ್ ಆಯಿತು. ಅವತ್ತು ಟೆಂಡರ್ ಆದಾಗ ಪ್ರಾರಂಭದಲ್ಲಿ ಸಿಂಗಲ್ ಟೆಂಡರ್ ಆಗಿತ್ತು ನಮ್ಮ ಅವಧಿಯಲ್ಲಿ. ಪುನರಪಿ ನಮ್ಮ ಅವಧಿಯಲ್ಲಿ 2ನೇ ಸಲ ಟೆಂಡರ್ ಕರೆಯುವಾಗ 2, 3, 4 ಜನ ಅದರಲ್ಲಿ ಭಾಗವಹಿಸಿದ್ರು. ಏನೋ ಒಂದು ನೆಪ ಹೇಳಿ ಸರಿಯಾಗಿರುವಂತಹ ಟೆಂಡರ್ ಅನ್ನು ಮುಂದುವರಿಸಿಕೊಂಡು ಹಾಕಿ. ಈಗ 6 ತಿಂಗಳಾಯಿತು ಕಾಂಗ್ರೆಸ್ ಸರ್ಕಾರ ಬಂದು. ಆ ಅಂಗಡಿ ಮಳಿಗೆಗಳು ಕಟ್ಟಿ ಉದ್ಘಾಟನೆ ಮಾಡಿ, ಸುನಿಲ್ ಕುಮಾರ್ ಅವರು ಉಸ್ತುವಾರಿ ಸಚಿವರಿದ್ದಾಗ ಉದ್ಘಾಟನೆ ಮಾಡಿ ಈಗ 10 ತಿಂಗಳಾಯಿತು. ನಿಮ್ಮ ಇಂಟ್ರೆಸ್ಟ್ ಏನು ಅಂತ ಹೇಳೋದು. ಇದರಲ್ಲಿ ಎಲ್ಲೋ ಒಂದು ಕಡೆ ಸ್ವಜನ ಪಕ್ಷದ ಭೀತಿ ನನಗೆ ಆಗ್ತಾ ಇದೆ. ಹೊರಗಡೆಯಿಂದ ಕೇಳ್ತಾ ಇದೆ, ಯಾರೋ ಒಬ್ಬರು ಅದರಲ್ಲಿ ಟೆಂಡರ್ಗಳಾಗಿ ಟೆಂಡರ್ ಅನ್ನು ಒಳಕೊಂಡು ಅದರಲ್ಲಿ ವ್ಯಾಪಾರ ಉದ್ದಿಮೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿತೈಷಿ ಅಥವಾ ಕಾರ್ಯಕರ್ತ ಟೆಂಡರ್ ಪಡ್ಕೊಳ್ಬೇಕು ಅಂತ ಹೇಳೋದನ್ನ ಕೈಗೆತ್ತಿಕೊಳ್ಬೇಕು, ಅವನಿಗೆ ಕೊಡಬೇಕು ಅಂತ ಹೇಳೋದು ಕಾರಣ. ಅದಕ್ಕೆ ಎಲ್ಲ ಮಾನದಂಡಗಳು, ಡಾಕ್ಯುಮೆಂಟೇಶನ್ಗಳು ತುಂಬಾ ಇದೆ. ಈಗ ಅವನಿಗೆ ಡಾಕ್ಯುಮೆಂಟೇಶನ್ ಮಾಡ್ಲಿಕ್ಕೆ ಇದು ಅವಕಾಶ ಕೊಡ್ತಾ ಇದ್ದಾರೆ. ಅವತ್ತು ನಾವು ಉದ್ಘಾಟನೆ ಮಾಡಿದ ನಂತರ ಫೆಬ್ರವರಿಯಲ್ಲಿ ಇನ್ನೂ ಸಹ ಅಂಗಡಿ ಓಪನ್ ಆಗಲಿಲ್ಲ ಅಂತೇಳಿ ಪ್ರೆಸ್ ಮೀಟ್ ಅಲ್ಲಿ 2-3 ಬಾರಿ ಕೇಳಿದ್ದಾರೆ ಮಾಧ್ಯಮದವರು. ಇವತ್ತು ನಾವು ಉದ್ಘಾಟನೆ ಮಾಡಿದ 2 ತಿಂಗಳಲ್ಲಿ ಲೇಟ್ ಆಗಿದೆ ಅಂತ ಕೇಳಿದಂತ ಮಾಧ್ಯಮದವರು ಇವತ್ತು ಅದರ ನಂತರ ಈಗ 8 ತಿಂಗಳಾಯಿತು. ಸರ್ಕಾರ ಬಂದ 6 ತಿಂಗಳಾಯಿತು, ಉದ್ಘಾಟನೆ ಆಗಲಿಲ್ಲ. ಕೆಲವೊಂದು ಕಡೆ ಶೂಟಿಂಗ್ ಮಾಡ್ತಾ ಇದ್ದಾರೆ ಪಾಪ ಅಲ್ಲಿ ಹೊರಗಡೆ. ಮತ್ತೆ ಕೆಲವರು ಆ ಪಾಪ ಕುರ್ಚಿಯಲ್ಲಿ ಕೂತ್ಕೊಂಡು ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಮಾಡ್ಲಿ, ಅವರಿಗೆ ನಮ್ದು ಅಭ್ಯಂತರ. ಆದ್ರೆ ಯಾರಿಗೋ ಒಬ್ಬರಿಗೆ ಅಂಗಡಿಯನ್ನ ಓಡಿಸ್ಬಿಡುತ್ತೆ. ಟೆಂಡರ್ ಕರೀಲಿ, ಯಾರಿಗೆ ಅಂಗಡಿಯನ್ನು ವಹಿಸಿಕೊಡ್ತಾರೆ ಅಂತ ನಾನು ಪತ್ರಿಕೆ ಮಾಧ್ಯಮದಲ್ಲಿ ಹೇಳ್ತೇನೆ. ಇದೊಂದು 2 ಬಾರಿ ಪತ್ರಿಕೆಯಲ್ಲಿ ಹೇಳ್ತೀನಿ. ಯಾರಿಗೆ ಕೊಡ್ಲಿಕ್ಕೆ ಅವರು ಬಯಸಿದ್ದಾರೆ, ಯಾರು ಟೆಂಡರ್ ಮುಖಾಂತರ ಪಡ್ಕೊಳ್ಬೇಕು ಅಂತ ಬಯಸಿಕೊಂಡಿದ್ದಾರೆ, ಯಾರಿಗೆ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ. ನಾನು ಕೂಡ ಶಾಸಕ, ಇದೇ ವ್ಯವಸ್ಥೆಯಲ್ಲಿದ್ದು ನನಗೂ ಗೊತ್ತಾಗುತ್ತೆ. ನಾವು ಕಳೆದ 3.5 ವರ್ಷಗಳಿಂದ ನಾವು ಆಡಳಿತ ಮಾಡಿದ್ದೇವೆ. ಯಾವುದೇ ಒಂದು ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಒಂದು ಟೆಂಡರ್ ವಹಿಸಿಕೊಡುವಂತ ರೀತಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡಿಲ್ಲ. ಅಂತದ್ದಿದ್ದು ತೋರಿಸ್ಕೊಡ್ಬೇಕಲ್ಲ. ಆದ್ರೆ ಇವತ್ತು ಆ ಅಂಗಡಿ ಮುಗ್ಗಟ್ಟುಗಳನ್ನು ತಮಗೆ ಬೇಕಾದವರಿಗೆ ಕೊಡುವಂತ ರೀತಿಯ ಕೆಲಸ ಕಾರ್ಯಗಳು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅಲ್ಲ ಅಂತೇಳಿ ಆದ್ರೆ ಅವರು ಯಾರಿಗೆ ಕೊಡಬೇಕು ಅಂತೇಳಿ ಅವರು ಬಯಸಿದ್ದಾರೆ, ಅವರ ಹೆಸರನ್ನು ಮುಂದಿನ ದಿನಗಳಲ್ಲಿ ನಾವು ಮುಕ್ತವಾಗಿ ಹೇಳ್ತೇವೆ. ಅವರು ಆ ಟೆಂಡರ್ ನಲ್ಲಿ ಭಾಗವಹಿಸಬಾರ್ದು. ನೋಡುವ ತೋರಿಸ್ಕೊಳ್ಳಿ, ಅವರು ಯಾರಿಗೆ ಕೊಡ್ಲಿಕ್ಕೆ ವಹಿಸಿದ್ದಾರೆ ನಾನು ಮುಂದಿನ ದಿನಗಳಲ್ಲಿ ಹೆಸರು ಹೇಳ್ತಾರೆ, ಅವರು ಟೆಂಡರ್ ಹಾಕಬಾರ್ದು. ಆಗ ನಾನು ನಂಬ್ತೇನೆ, ನೀವೇನು ಮಾಡ್ಲಿಕ್ಕೆ ತಪ್ಪು ಮಾಡಿಲ್ಲ. ಇವತ್ತು ತಪ್ಪು ಮಾಡ್ಲಿಕ್ಕೆ ಹೊರಟಿದ್ದೀರಾ, ಅದಕ್ಕೆ ಬೇಕಾದಂತಹ ಪ್ಲಾಟ್ಫಾರ್ಮ್ ಮಾಡ್ತಾ ಇದ್ದೀರಾ. ಇದನ್ನ ಮಂಗಳೂರಿನ ಜನತೆಗೆ ಈ ರೀತಿಯ ಅಧಿಕಾರದ ದುರುಪಯೋಗ ಮಾಡೋದು ಮಂಗಳೂರಿನ ಜನತೆಗೆ ತೋರಿಸಿಕೊಳ್ಳುವಂತ ಜವಾಬ್ದಾರಿ ನಮ್ದು. ಅದಕ್ಕಾಗಿ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಅವರಿಗೆ ಹೇಳಿ ಬಯಸ್ತೇನೆ, ಈ ರೀತಿಯ ನಿಮ್ಮ ಅಧಿಕಾರ ದುರುಪಯೋಗ ಮಾಡಬೇಡಿ. ನೀವು ಮುಂದಿನ ದಿನಗಳಲ್ಲಿ ಜನರು ಪ್ರತಿಯೊಬ್ಬರು ನಿಮ್ಗೆ ನಿಮ್ಮ ಇಂತಹ ಕೆಲಸ ಕಾರ್ಯಗಳಿಗೆ ಛೀಮಾರಿ ಹಾಕುವಂತ ದಿನಗಳು ದೂರ ಇಲ್ಲ ಅಂತ ಹೇಳಿ ಬಯಸ್ತೇನೆ. ಇವತ್ತು ಇನ್ನೊಂದು, ವಿದ್ಯಾರ್ಥಿ ವೇತನಗಳಲ್ಲಿ ವಿಳಂಬ ಆಗ್ತಾ ಇದೆ. ವಿದ್ಯಾರ್ಥಿ ವೇತನ ಪರಿಶಿಷ್ಟ ಜಾತಿ ಪಂಗಡದ ಹಾಗೂ ಹಿಂದುಳಿದ ಸಮುದಾಯದ ವಿದ್ಯಾರ್ಥಿಗಳು, ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ವೇತನಕ್ಕೆ ಈಗಾಗಲೇ SSP ಪೋರ್ಟಲ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ನಲ್ಲಿ ಹಿಂದಿನಂತೆ ಅರ್ಜಿ ಸಲ್ಲಿಸಿದ್ರು. ಇನ್ನೂ ಸಹ ವಿದ್ಯಾರ್ಥಿ ವೇತನ ಪಾವತಿ ಆಗಿಲ್ಲ. ಹಲವಾರು ವಿದ್ಯಾರ್ಥಿಗಳು ನಂತರ ಬಂದು ದೂರು ಕೊಡ್ತಾ ಇದ್ದಾರೆ. ಸರ್, ನಾವು ಏನ್ ಮಾಡ್ಬೇಕು ಸರ್? ಬೊಮ್ಮಾಯಿ ಸರ್ಕಾರ ಆಗಿರುವ ಸಿಕ್ಕಿದೆ, ಯಡಿಯೂರಪ್ಪ ಸರ್ಕಾರ ಇರುವಾಗ ಸಿಕ್ಕಿದೆ, ಆದ್ರೆ ಹಿಂದೆಯೂ ಸಿಕ್ಕಿದೆ. ಆದ್ರೆ ಇವತ್ತು ನಮಗೆ ವಿದ್ಯಾರ್ಥಿ ವೇತನ ಪಾವತಿ ಆಗ್ತಾ ಇಲ್ಲ. ಅಧಿಕಾರಿಗಳ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಹತ್ರ ಕೇಳಿದ್ರೆ ಸರ್ಕಾರ ಅದನ್ನು ಇನ್ನೂ ಸಹ ಮಾಡ್ತಾ ಇದೆ, ಲೇಟ್ ಇದೆ. ಯಾವುದು ಮಕ್ಕಳ ವಿದ್ಯಾರ್ಥಿ ಇವತ್ತು ನವೆಂಬರ್ ತಿಂಗಳು ಬಂತು, ಇನ್ನೊಂದು ಮಾರ್ಚ್ ಒಳಗಡೆ ಅವರ 1 ವರ್ಷದ ಅವಧಿ ಮುಗಿತದೆ. ನೀವು ಯಾವಾಗ ಕೊಡ್ತೀರಿ ಅಂತ ಹೇಳೋದು ಗೊತ್ತಾಗುತ್ತಿಲ್ಲ. ಹಾಗಾಗಿ ನಾನು ಹೇಳಿ ಬಯಸ್ತಾ ಇದ್ದೇನೆ, ದಯವಿಟ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡದೆ. ಅವರು ಯಾರೆಲ್ಲ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿದ್ದಾರೆ ಅವರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡಿ. ಒಂದು ಕೇವಲ ಮಾಧ್ಯಮದಲ್ಲಿ ಮತ್ತು ಜನರ ದಿಕ್ಕಾವೆಗಾಗಿ ತೋರಿಸಿಕೊಡುವಂಥದ್ದು ನಾವು ಪರಿಶಿಷ್ಟ ಜಾತಿಯವರ ಪರ,
ನಾವು ಹಿಂದುಳಿದ ವರ್ಗದವರ ಜಾತಿಯವರ ಪರ ಅಂತ ಹೇಳುವಂತ ಕಾಂಗ್ರೆಸ್ ಇವತ್ತು ಪರಿಶಿಷ್ಟ ಜಾತಿಯವರಿಗೂ ಹಿಂದುಳಿದ ವರ್ಗದವರಿಗೂ ನೇರವಾಗಿ ಅನ್ಯಾಯ ಮಾಡಿದೆ. ಪರಿಶಿಷ್ಟ ಜಾತಿಯವರಂತೂ 11,000 ಕೋಟಿ ನುಂಗಿ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. ಅದರ ಒಟ್ಟಿಗೆ ಈ ರೀತಿಯ ತೊಂದರೆಯನ್ನು ಸಂಕಟಗಳನ್ನ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಕೆಲವೆಲ್ಲ ವಿಚಾರಗಳು ನೀವು ಕೇಳಿದ ಪ್ರಶ್ನೆ ಬಹಳ ಒಳ್ಳೆಯದು. ಯಾಕಂದ್ರೆ ಮಾಧ್ಯಮ ಇಲ್ಲಂದ್ರೆ ಯಾರ್ಯಾರು ಆಕ್ಚುಲಿ ಏನಾಗಿದೆ ಅಂತಂದ್ರೆ ಕಾಂಕ್ರೀಟ್ ಲೈನ್ 2 ಬರ್ತದೆ, ಈ ಸೈಡ್ 2 ಡಿವೈಡರ್, ಈ ಸೈಡ್ 2. ಅದರ ನಂತರ ಒಂದೊಂದು ಲೈನ್ ನಾವು ಇಂಟರ್ಲಾಕ್ ಲೈನೇ ಮಾಡಿರ್ತೀವಿ. ಯಾಕೆ ಅಂತಂದ್ರೆ ಈ ಹಳೆಯ ಲೈನ್ ಪೈಪ್ಗಳನ್ನು ಬದಲು ಮಾಡಬೇಕು. ಆದ್ರೆ ಪಡೀಲ್ನಿಂದ ಹಿಡಿದುಕೊಂಡು ನೀರಿನ ಪೈಪು ಮತ್ತು ಡ್ರೈನೇಜ್ ಅನ್ನು ಬದಲು ಮಾಡಿಸುವಷ್ಟು ವೆಚ್ಚ ಇದರಲ್ಲಿ ಎಲ್ಲವೂ ಸೇರಿಸಬಹುದು. ಇದರಲ್ಲಿ 30 ಕೋಟಿಯಲ್ಲಿ ಸೇರಿಸಿಕೊಂಡದ್ದು 24 ಕೋಟಿ, ರಸ್ತೆಗೆ 6 ಕೋಟಿ ಚಿಲ್ಲರೆ. ಒಂದು ನಾವು ನೀರಿನ ಪೈಪು ಈ ಜಲಸಿರಿಯಲ್ಲಿ ಬರುವಂತಹ ಪೈಪುಗಳನ್ನು ಈಗ ಹಾಕಿದ್ದೇವೆ, ಶುರು ಮಾಡಿದ್ದೇವೆ. ಕೆಲವು ಕಡೆಗಳಲ್ಲಿ ಕಾರ್ಪೊರೇಷನ್ ಲ್ಯಾಂಡ್ ಅನ್ನು ಅಕ್ವಿಸಿಷನ್ ಮಾಡಿಕೊಡ್ಬೇಕು, ಟಿಡಿಆರ್ ಮುಖಾಂತರ ಅವರ ಜಾಗವನ್ನು ಅವರಿಗೆ ಕನ್ವಿನ್ಸ್ ಮಾಡಬೇಕು. ನಾವು ನಾಳೆ ಬೆಳಗ್ಗೆ ಹೋಗಿ ಈಗ ಹೊಡೆಯುವುದಲ್ಲ ಅದನ್ನು. ವಿ ಹ್ಯಾವ್ ಟು ಕನ್ವಿನ್ಸ್. ಅವರ ಜಾಗವನ್ನು ಪಡ್ಕೊಳ್ಬೇಕು. ಎಷ್ಟೋ ಕಡೆಗಳಲ್ಲಿ ಅವರ ಕನ್ವಿನ್ಸ್ ಮಾಡಿ ಜಾಗವನ್ನು ಪಡ್ಕೊಂಡಿದ್ದೇವೆ ಇಷ್ಟು ಸಮಯದಲ್ಲಿ. ಇನ್ನು ಮುಂದೆ ಜಾಗವನ್ನು ಪಡ್ಕೊಂಡು ಅಲ್ಲಿ ನೀರಿನ ಪೈಪ್ 24/7 ಅನ್ನ ಈಗಾಗಲೇ 792 ಕ್ರೋರ್ಸ್ ಅದು ಇನ್ಕ್ಲೂಡ್ ಆಗಿದೆ. ಡ್ರೈನೇಜ್ ಪೈಪ್ ಸಂಪೂರ್ಣವಾಗಿ ಇನ್ಕ್ಲೂಡ್ ಆಗಿಲ್ಲ. ಹಾಗಾಗಿ ಇಂಟರ್ಲಾಕ್ ಯಾಕೆ ಹಾಕುವುದು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಡ್ರೈನೇಜ್ ಪೈಪ್ಗಾಗಿ ಅದನ್ನು ಹಾಕುವಾಗ ಕಾಂಕ್ರೀಟ್ ಹೊಡಿಬಾರ್ದು ಅಂತ ಒಂದು ಲೈನ್ ಇಂಟರ್ಲಾಕ್ ಅನ್ನ ಇಡುವಂಥದ್ದು. ಸ್ವಲ್ಪ ನಮ್ಮ ಮಟ್ಟಿಗೆ ತಿಳಿದ ಮಟ್ಟಿಗೆ, ಯಾಕಂದ್ರೆ ಡ್ರೈನೇಜಿಗೆ ಇನ್ನಷ್ಟು ಸ್ವಲ್ಪ ದೊಡ್ಡ ಕೋಟಿ, ಕೆಲವು ಕೋಟಿ ಬೇಕು. ಆ ಕೋಟಿ ಅನುದಾನವನ್ನು ಅವತ್ತು ಜೋಡಿಸ್ಕೊಳ್ಳಿಕ್ಕೆ ಮುಂದಿನ ದಿನ ಜೋಡಿಸಿಕೊಂಡು ಆ ಇಂಟರ್ಲಾಕ್ ರೋಡ್ ತೆಗೆದು ಡ್ರೈನೇಜ್ ರಸ್ತೆಯನ್ನು ಜೋಡಿಸ್ಕೊಳ್ತೇವೆ ಅಂತ ಕೆಲಸ. ಅಲ್ಪಸಂಖ್ಯಾತರಿಗೆ ಕೂಡ ಸ್ವ ಉದ್ಯೋಗಕ್ಕೆ ಶ್ರಮಶಕ್ತಿ ಲೋನ್ ಸ್ಕೀಮ್ ಅನ್ನು ಕೊಡ್ತಾರೆ. ನಾನು ಕೇವಲ ಸರ್ಕಾರ ಯಾವ ರೀತಿಯಲ್ಲಿ ಹೋಗ್ತಾ ಇದ್ರೆ ತೋರಿಸಲಿಕ್ಕೆ ಇದನ್ನೆಲ್ಲ ಕೊಡ್ತಾ ಇದ್ದಾರೆ. ಎಂತ ಸಂದರ್ಭದಲ್ಲಿ ಕೊರೋನಾ ಬಂದಂತ ಸಂದರ್ಭದಲ್ಲಿ ಕೂಡ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 50 ಜನರಿಗೆ ಕನಿಷ್ಠ ಅಲ್ಪಸಂಖ್ಯಾತರಿಗೆ ಲೋನ್ ಕೊಡಲಾಗಿತ್ತು. ಇವತ್ತು 1728 ಅರ್ಜಿ ಬಂದಿದೆ. 8 ಜನರಿಗೆ ಆಯ್ಕೆ ಮಾಡಬೇಕು ಒಂದು ಶಾಸಕ. ಇದರ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 100 ಜನರಿಗಿದ್ದರು. ಯಡಿಯೂರಪ್ಪರು ಬಂದಾಗ 75-80 ಬಂತು. ಅದರ ನಂತರ ಕೊರೋನಾ ಬಂತು, ಸ್ವಲ್ಪ ಕಡಿಮೆ ಆಯಿತು. ಒಂದು 60 ಮೇಲೆ ಇತ್ತು ಪ್ರತಿ ವರ್ಷ. 60ಕ್ಕಿಂತ ಕಡಿಮೆ ಯಾವತ್ತೂ ಬಂದಿಲ್ಲ ಈ ಒಂದು ಸ್ವ ಉದ್ಯೋಗಕ್ಕಾಗಿ ಶ್ರಮಶಕ್ತಿ ಲೋನ್ ಸ್ಕೀಮ್. ಆದ್ರೆ ಇವತ್ತು ಅಲ್ಪಸಂಖ್ಯಾತರಿಂದಲೇ ಬಂದಂತ ಸರ್ಕಾರ ಅಂತ ಹೇಳೋದು ಅಲ್ಪಸಂಖ್ಯಾತರಿಗೂ ನೇರವಾಗಿ ಅನ್ಯಾಯ ಮಾಡಿದೆ ಅಂತ ಹೇಳಿ ಬಯಸ್ತೇವೆ. ನಾವು ಭಾರತೀಯ ಜನತಾ ಪಾರ್ಟಿ ಈ ರೀತಿ ಮಾಡಿದ್ರೆ ಅಲ್ಪಸಂಖ್ಯಾತರಿಗೆ ನಾವು ವಿರೋಧ ಅಂತ ಹೇಳೋದು ಹೇಳ್ತಿದ್ರು. ಇವತ್ತು ದಾಖಲೆ ಸಮೇತ ನಾನೇ ಅದಕ್ಕೆ ಅಧ್ಯಕ್ಷನೇ ಆಯ್ಕೆ ಮಾಡಬೇಕು. 1728ರಲ್ಲಿ 8 ಜನರಿಗೆ ಆಯ್ಕೆ ಮಾಡಬೇಕು. 1728ರಲ್ಲಿ 1720 ಜನರು ನಮಗೆ ಬೈಯುವುದೇ ಇಲ್ಲ, ಯಾಕಂದ್ರೆ ಅವರಿಗೆ ಕೊಟ್ಟಿಲ್ಲ. ಹಾಗಾಗಿ ಈ ರೀತಿಯ ಪರಿಸ್ಥಿತಿಗಳಲ್ಲಿ ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಮಾಡಿದಂತ ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದು ದಾಖಲೆ ಸಮೇತ ನಾನು ಶಾಸಕನಾಗಿ ಇವತ್ತು ನಿಮಗೆ ನಿಮ್ಮ ಕಡೆ ಹೇಳ್ತಾ ಇದ್ದೇನೆ. ಅದರ ಮಧ್ಯದಲ್ಲಿ ಇನ್ನೊಂದು ಕ್ಷೇತ್ರದ ಅಭಿವೃದ್ಧಿಗೆ ಯಾವುದಾದ್ರೂ ₹1 ಬಿಡುಗಡೆ ಮಾಡಿದರೆ 6 ತಿಂಗಳಲ್ಲಿ ವೇದವ್ಯಾಸ ಕಾಮತ್ರ ಕ್ಷೇತ್ರಕ್ಕೆ, ಭರತ್ ಶೆಟ್ಟಿ ಅವರ ಕ್ಷೇತ್ರಕ್ಕೆ, ಉಮಾನಾಥ್ ಕೋಟ್ಯಾನ್ ಅವರ ಕ್ಷೇತ್ರಕ್ಕೆ, ಗುರುಮೆ ಸುರೇಶ್ ಶೆಟ್ಟಿ ಅವರ ಕ್ಷೇತ್ರಕ್ಕೆ, ಅಥವಾ ಯಾವುದಾದ್ರು ರಾಜೇಶ್ ನಾಯ್ಕ ಕ್ಷೇತ್ರಕ್ಕೆ ಆದರೆ ಗೊತ್ತಿಲ್ಲ. ಅವರು ಸ್ಪೀಕರ್ ಆದ ಕಾರಣ ಸ್ವಲ್ಪ ಕೆಲವೆಲ್ಲ ಕೊಟ್ಟಿರ್ಬೋದು ಅಂತ ನಾನು ನೆನೆಸ್ಕೊಳ್ತೇನೆ. ಗೊತ್ತಿಲ್ಲ, ಅದು ನಮ್ಗೆ ಇನ್ನೂ ಮಾಹಿತಿ ಎಕ್ಕಲು ತೆಗಿಬೇಕು. ಅವರು ಸ್ಪೀಕರ್ ಆದ ಕೂಡ ನಾವು ಯಾವ ಶಾಸಕರಿಗೂ ₹1 ಕೊಟ್ಟಿಲ್ಲ. 6 ತಿಂಗಳಲ್ಲಿ ₹1 ಯಾವುದೇ ಅಭಿವೃದ್ಧಿಗೆ ಕೊಟ್ಟಿಲ್ಲ. ನಾನು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಅವರಿಗೆ ಅಥವಾ ಎಲ್ಲ ಕಾಂಗ್ರೆಸ್ನ ಮಂತ್ರಿಗಳಿಗೆ ಹೇಳ್ತೇನೆ, ನಿಮಗೆ ಯೋಗ್ಯತೆ ಎಲ್ಲ ಕೊಡ್ತಿಲ್ಲ. ನೀವು ಏನೋ ಒಂದು ಗ್ಯಾರಂಟಿಗಳನ್ನು ಹಾಕೊಂಡಿದ್ದೀರಿ, ಚುನಾವಣೆ ಬರಬೇಕು, ಆಡಳಿತ ಬರಬೇಕು ಅಂತ ಕೂಡಿ, ನಮ್ದೇನು ಅಭ್ಯಂತರ. ನೀವು ಅಧಿಕಾರಕ್ಕೆ ಬರಬೇಕು ಅಂತ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಗ್ಯಾರಂಟಿಯನ್ನು ಜನರಿಗೆ ಘೋಷಣೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದೆ. ಅಧಿಕಾರ ಬಂದ ನಂತರ ನೀವು ಅದನ್ನು ಕೊಡಬೇಕು, ನಿಮ್ಮ ಜವಾಬ್ದಾರಿ. ನಾನಿವತ್ತೊಂದು ಕೇಳಿ ಬಯಸ್ತೇನೆ, ನೀವು ₹1 ಕೊಡೋದು ಬೇಡ ಸರ್. ನಾನು ಶಾಸಕನಾಗಿ, ನಾನು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಬಂದಾಗ ಬಂದಂತ ಹಣವನ್ನಾದರೂ ಕೊಡಿಯಲ್ಲ. ಯಡಿಯೂರಪ್ಪರು ಮಂಗಳೂರಿಗೆ ಬಂದಾಗ ಮಂಗಳೂರಿನಲ್ಲಿ ಟೀಮ್ ರಮಣಪೈ ಒಂದು ಕಾರ್ಯಕ್ರಮ ಇತ್ತು. ನಾನು ಮತ್ತು ನಳಿನ್ ಕುಮಾರ್ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ರು. ಈ ಹಿಂದೆ ಸರ್ ತಾವು ಮುಖ್ಯಮಂತ್ರಿ ಇದ್ದಾಗ ಮಂಗಳೂರಿನ ಅಭಿವೃದ್ಧಿಗೆ ಫಸ್ಟ್ ಟೈಮ್ 2008 100 crores ರೂಪೀಸ್ ಕೊಟ್ಟಿದ್ದು ಮಂಗಳೂರಿಗೆ. ಅವಾಗ ಕಾಂಕ್ರೀಟ್ ರೋಡ್ಗಳು ಪ್ರಾರಂಭವಾಯಿತು, ನಗರೋತ್ಥಾನ ಅಂತೇಳಿ. ಅದೇ ನಗರೋತ್ಥಾನಕ್ಕೆ ಇನ್ನೊಂದು ಹೆಸರಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂತೇಳಿ ಒಂದಂತ ಹಣವನ್ನಾದರೂ ಕೊಡಿಯಲ್ಲ. ಯಡಿಯೂರಪ್ಪರು ಮಂಗಳೂರಿಗೆ ಬಂದಾಗ ಮಂಗಳೂರಿನಲ್ಲಿ ಟೀಮ್ ರಮಣಪೈ ಒಂದು ಕಾರ್ಯಕ್ರಮ ಇತ್ತು. ನಾನು ಮತ್ತು ನಳಿನ್ ಕುಮಾರ್ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ರು.
ಈ ಹಿಂದೆ ಸರ್ ತಾವು ಮುಖ್ಯಮಂತ್ರಿ ಇದ್ದಾಗ ಮಂಗಳೂರಿನ ಅಭಿವೃದ್ಧಿಗೆ ಫಸ್ಟ್ ಟೈಮ್ 2008 ಅಲ್ಲಿ 100 crores rupees ಕೊಟ್ಟಿದ್ದು ಮಂಗಳೂರಿಗೆ. ಅವಾಗ ಕಾಂಕ್ರೀಟ್ ರೋಡ್ಗಳು ಪ್ರಾರಂಭವಾಯಿತು, ನಗರೋತ್ಥಾನ ಅಂತೇಳಿ. ಅದೇ ನಗರೋತ್ಥಾನಕ್ಕೆ ಇನ್ನೊಂದು ಹೆಸರಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂತೇಳಿ 125 crores ಕೊಟ್ಟರು. ಯಡಿಯೂರಪ್ಪ ಇಲ್ಲಿ ಘೋಷಣೆ ಮಾಡಿದ್ರು ಕೊಡ್ತೇವೆ ಅಂತೇಳಿ. ಅವರು ಘೋಷಣೆ ಮಾಡಿ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿ ಬಂದರು. 125 ಕೋಟಿ ಆದೇಶ ಬಂದಿದೆ. 50 to 60% ಕೆಲಸ ಆಗಿದೆ, 70% ಕೆಲಸ ನಿಲ್ಲಿಸಿದೆ. ಕಾಂಟ್ರಾಕ್ಟರ್ ಕೆಲಸ ಮಾಡಲ್ಲ, ಇಂಜಿನಿಯರ್ ಹೇಳಿದ್ರೆ ಅದು ಹಣ ಬರಲ್ಲ, ಸರ್ಕಾರ ಹಣ ಕೊಡಲ್ಲ ಅಂತ ಹೇಳಿದೆ. ಆದೇಶ ಏನು, ಸರ್ಕಾರ ಏನು ಹೊಸ ಯಾವುದೇ ಕಾಮಗಾರಿಗಳು ಹಣ ಬಿಡುಗಡೆ ಮಾಡಲ್ಲ ಅಂತ ಹೇಳಿದೆ. ಹಾಗಾಗಿ 125 ಕೋಟಿಯ ಕಾಮಗಾರಿಗಳು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ನಿಂತಿದೆ. ನಾನು ಮನವಿ ಕೊಟ್ಟಿದ್ದೇನೆ, ಯಾಕೆ ನಿಲ್ಲಿಸ್ತೀರಾ? ನಿಮ್ಗೆ ಹೊಸ ಯೋಜನೆ ಕೊಡುವ ಯೋಗ್ಯತೆ ಇಲ್ಲ. ನಾವು ತಂದಂತ ನಮ್ಮ ಮುಖ್ಯಮಂತ್ರಿ ತಂದಂತ ಇದರಲ್ಲಿ ತಂದ ಯೋಜನೆನಾದ್ರು ಕೊಡಿ. ಈಗ ಕಾಂಟ್ರಾಕ್ಟ್ ಹೇಳ್ತಾರೆ ಅದು ಅವು ಕಾಸು ಬರ್ಪೂಜಿಗೆ ಹಣ ಬರುವುದಿಲ್ಲ ಅಂತೆ. ಹಾಗಾಗಿ ನಾವು ಈಗಾಗಲೇ ನಾವು ಕೋಟಿಗಟ್ಟಲೆ ಹಣ ಅಲ್ಲಿ ಹಾಕಿ ಕಾಮಗಾರಿ ಆಗಿದೆ. ಇನ್ನು ಕೋಟಿಗಟ್ಟಲೆ ಹಣ ಹಾಕಿದ್ರೆ ಅದು ಹಣ ಬರದಿದ್ರೆ ನಾವು ಯಾಕೆ ಕಾಮಗಾರಿಯನ್ನು ಮಾಡಬೇಕು ಅಂತೇಳಿ ಎಲ್ಲವೂ ಅರ್ಥದಲ್ಲಿ ನಿಂತಿದೆ. ಅದಾಯಿತು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೀವು ನಾಳೆ ಕಮಿಷನರ್ ಹತ್ರ ಹೋಗಿ ಕೇಳಬಹುದು, ಮೇಯರ್ ಹತ್ರ ಕೇಳಬಹುದು, ಯಾರ ಹತ್ರ ಕೇಳಬಹುದು, ಇಲ್ಲ ಮಾಹಿತಿ ಹತ್ರ ಕೇಳಬಹುದು. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಕಳೆದ 6 ತಿಂಗಳಲ್ಲಿ ಯಾವುದಾದ್ರೂ 1 ಇಂಚು ಡೆವಲಪ್ಮೆಂಟ್ ಕಾಮಗಾರಿ ಪ್ರಗತಿಯಾಗಿದೆ ಅಂತ ನೀವು ಪ್ರಗತಿಯನ್ನು ನೋಡಬಹುದು. ಅದರ ಒಟ್ಟಿಗೆ ನಾನು ಮಂಗಳೂರು ಮಹಾನಗರ ಪಾಲಿಕೆಗೆ ವಿಶೇಷವಾದಂತಹ ಸ್ಪೆಷಲ್ ಗ್ರಾಂಟ್ 20 ಕೋಟಿಯನ್ನು ತಂದಿದ್ದೆ. ಅದು ಕೂಡ ಕಾಮಗಾರಿ ಅಲ್ಲೇ ನಿಂತಿದೆ. ಅದರ ನಂತರ ಮಳೆಯ ಹಾನಿಗೋಸ್ಕರ ಮಳೆ ಹಾನಿಗೆ ಅಂತೇಳಿ ನಾನೊಂದು 15 ಕೋಟಿ ತಂದಿದ್ದೆ, ಅದು ಕೂಡ ಅಲ್ಲೇ ನಿಂತಿದೆ. ಹಾಗಾಗಿ ಎಲ್ಲ ಕಾಮಗಾರಿಗಳು ಡೆವಲಪ್ಮೆಂಟ್ ನಿಂತಿದೆ. ನಾನು ಮಾಧ್ಯಮದವ್ರ ಹತ್ರ ಕೇಳುವಂಥದ್ದು ಇಷ್ಟೇ, ದಯವಿಟ್ಟು ಇದನ್ನು ದೊಡ್ಡದಾಗಿ ಬಿಂಬಿಸಿ. ಯಾಕೆಂತಂದ್ರೆ ನಾವು ಬಹಳ ಕಷ್ಟವನ್ನು ಅನುಭವಿಸಿದ್ದೇವೆ. ಕರಾವಳಿಯ ಶಾಸಕರು ನಾವು ಬಿಜೆಪಿ ಪಾರ್ಟಿಯಿಂದ ಗೆದ್ದು ಕಳೆದ ವರ್ಷದಲ್ಲಿ 5 ವರ್ಷದಲ್ಲಿ ಬಹಳ ದೊಡ್ಡ ಡೆವಲಪ್ಮೆಂಟ್ ಮಾಡಿದೆ. 4,500 ಕೋಟಿ ಅಷ್ಟು ಮಂಗಳೂರು ತಂದಿದ್ದೇನೆ ಅಂತೇಳಿ ಜನರು ಖುಷಿ ಪಟ್ಟು ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ತದೆ, ಇನ್ನೊಂದಷ್ಟು ಆಗ್ತದೆ ವೇದವ್ಯಾಸ ಮುಖ್ಯಮಂತ್ರಿ ಅಂತ ನಾವು ಗೆಲ್ಲಿಸಿಕೊಟ್ಟಿದ್ದಾರೆ. ಇವತ್ತು ಅವರು ನನ್ನ ಹತ್ರ ಬಂದಾಗ ನಮಗೆ ಡೆವಲಪ್ಮೆಂಟ್ ಮಾಡುವಂತ ಪರಿಸ್ಥಿತಿಯಲ್ಲಿ ಸರ್ಕಾರ ಹಣ ಕೊಡುವುದಿಲ್ಲ. ಈಚೆಯಿಂದ ಮುಂಚೆ ನಾನೇ ತಂದಂತ ಹಣವನ್ನು ಕೆಲಸವನ್ನು ನಿಲ್ಲಿಸಿದೆ. ಕೆಲವು ಕಡೆಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ಕಾಮಗಾರಿ ಅರ್ಧದಲ್ಲಿ ನಿಂತಿದೆ. ಅವ್ರು ಜನರು ಹೇಳ್ತಾರೆ ಎಂಗ್ಲಿಗೆ ಅರ್ಧ ರೋಡ್ ಆಗ್ತದೆ ಕೂಡ ಅರ್ಧ ಗೇಪ್ ಹಾಕುದು. ಏನ್ ಹೇಳಿ ನಾವು ಮುಗಲ್ಪುರ ಗ್ಯಾರಂಟಿಗೆ ಬಾಡಿ ಅಂತ ಹೇಳಬೇಕು ಏನಂತ ಹೇಳಿ. ಹಾಗಾಗಿ ದಯವಿಟ್ಟು ನಾನು ಹೇಳ್ತೇನೆ, ಇದ್ರಲ್ಲಿ ರಾಜಕಾರಣ ಮಾಡಿ ಅಭಿವೃದ್ಧಿ ಹಣ ಈ ಹಿಂದೆ ನಾವು ತಂದದ್ದು ಎಲ್ಲಾ ಶಾಸಕರುಗಳು ಕೊಡಿ. ಅದರ ನಂತರ ಹೊಸದಾಗಿ 1 ವರ್ಷ ಕೊಡ್ಲಿಕ್ಕೆ ಆಗುದಿಲ್ಲ, ಗ್ಯಾರಂಟಿ ಕೊಟ್ಟು ತೊಂದರೆ ಇದೆ, ನಂತರ ಅದು ಕೊಡಬೇಕು. ಆದ್ರೆ ಇದರಲ್ಲಿ ನೀವು ಅಭಿವೃದ್ಧಿಗೆ ಇವತ್ತು ಎಲ್ಲ ರೀತಿಯ ಅನುದಾನಗಳು ಕುಂಠಿತ ಮಾಡ್ತಾರೆ.